ಕರ್ನಾಟಕ ಅರಣ್ಯ ಇಲಾಖೆಯ ಆದೇಶದಂತೆ ಮಧುಗಿರಿ ಉಪ ವಿಭಾಗ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಕೊರಟಗೆರೆ ಇವರ ವತಿಯಿಂದ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಮರೇನಾಯಕನಹಳ್ಳಿ ಮತ್ತು ಗುಂದಿಹಳ್ಳಿ ಗ್ರಾಮಗಳಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಮತ್ತು ಬೆಂಕಿ ಅನಾಹುತಗಳ ತಡೆಗಾಗಿ ಜಾಗೃತಿ ಮೂಡಿಸುವ ಬೀದಿ ನಾಟಕ ಪ್ರದರ್ಶನ ಆಯಿತು. ಅರಣ್ಯ ಇಲಾಖೆ ಆಯೋಜನೆ ಮಾಡಿದ ಬೀದಿ ನಾಟಕದ ಕುರಿತು ಮಾತನಾಡಿದ ವಲಯ ಅರಣ್ಯಾಧಿಕಾರಿ ರವಿ ಸಿ. ಹೆಚ್ಚು ಅರಣ್ಯ ಪ್ರದೇಶಗಳು ಇರುವ ಗ್ರಾಮಗಳಲ್ಲಿ ಸಾರ್ವಜನಿಕರು ಇಲಾಖೆಯ ಜೊತೆ ಸೇರಿ ಬೇಸಿಗೆ ಕಾಲದಲ್ಲಿ ಅರಣ್ಯಕ್ಕೆ ಬೆಂಕಿ ಬೀಳುವ ಮುನ್ನ ಜಾಗ್ರತೆ ವಹಿಸಬೇಕು. ಜೊತೆಗೆ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಗಿಡಗಳನ್ನು ನೆಡಬೇಕು. ಅರಣ್ಯ ಸಂರಕ್ಷಣೆಯ ಜೊತೆಗೆ ಅರಣ್ಯ ಸಂಪತ್ತು ಉಳಿಸಬೇಕು ಎಂದು ತಿಳಿಸಿದರು. ಗ್ರಾಮದ ಹಿರಿಯರು ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಪುಟ್ಟನರಸಪ್ಪ ಮಾತನಾಡಿ, ಗ್ರಾಮಕ್ಕೆ ಸೇರಿದ ಅರಣ್ಯ ಪ್ರದೇಶವು ಅತ್ಯಂತ ಸಮೃದ್ಧಿ ಹೊಂದಿದ್ದು ಅರಣ್ಯ ಸಂಪತ್ತನ್ನು ನಾಶ ಮಾಡಬಾರದು. ಅರಣ್ಯ ಇಲಾಖೆಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಗ್ರಾಮದ ಎಲ್ಲರೂ ನೀಡಬೇಕು. ಕಾಡಲ್ಲಿ ಅತ್ಯಂತ ಹೆಚ್ಚಾಗಿ ಗಿಡ ಮರ ಹುಲ್ಲು ಬೆಳೆದಿದ್ದು ಬೇಸಿಗೆ ಕಾಲದಲ್ಲಿ ಬೆಂಕಿ ಬೀಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಅವರ ಜೊತೆ ಸದಾ ಇದ್ದು ಅರಣ್ಯ ಸಂಪತ್ತನ್ನು ಉಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ರವಿ ಸಿ, ಉಪ ವಲಯ ಅರಣ್ಯಾಧಿಕಾರಿ ನಾಗರಾಜು, ಗಸ್ತು ಅರಣ್ಯ ಪಾಲಕ ಮಂಜುನಾಥ್ ಬಿಸಿ, ದಾಸರಹಳ್ಳಿ ಮಂಜುನಾಥ್, ತಿಮ್ಮಾಪುರ ಅರಣ್ಯ ರಕ್ಷಣಾ ಸಿಬ್ಬಂದಿಗಳಾದ ಪವನ್, ತಿಪ್ಪೇಸ್ವಾಮಿ, ಗ್ರಾಮಸ್ಥರಾದ ಪುಟ್ಟನರಸಪ್ಪ, ರಂಗಹನುಮಯ್ಯ, ಮುದ್ದರಂಗಪ್ಪ, ನಾಗರಾಜು, ಮಂಜುಸ್ವಾಮಿ ಎಂಎನ್, ಚಿಕ್ಕನರಸಯ್ಯ ಹಾಗೂ ಗ್ರಾಮಸ್ಥರು, ಮಹಿಳೆಯರು, ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ರಕ್ಷಿಸುವ ಹೊಣೆಗಾರಿಕೆ ಎಂದೆಂದಿಗೂ ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದಿಗೂ ನಮ್ಮದು, ಎಂದೆಂದಿಗೂ ನಮ್ಮದು. ಚಿಕನ್ ಸಾರ್ ಮಾಡಿದ್ರು, ಚೆನ್ನಾಗಿ ತಿನ್ಬಿಟ್ಟೆ ಹೊಟ್ಟೆ ಗುಡ ಗುಡ ಅಂತತೆ. ಏಯಪ್ಪ, ಈ ಜನನ ಆದಿ ಅಮ್ಮಲ್ಲ ಬೀದಿ ಅಮ್ಮಲ್ಲ, ಎಲ್ಲಿ ಸಿಕ್ಕಿರ ಅಲ್ಲೇ ಹಾಕ್ಬಿಡ್ತಾರಪ್ಪ. ಆಗಿಲ್ಲ ಇಲ್ಲೊಂದು ಸ್ವಲ್ಪ ಜಾಗ ಐತೆ, ಇಲ್ಲ ಬಿಡ್ತಾರಪ್ಪ. ನಮ್ಮೂರಾಗ ಆದಿ ಅನ್ನಂಗಿಲ್ಲ, ಬೀದಿ ಈ ದಿನ ನಾವು ಗೊಂದಿಹಳ್ಳಿ ಮತ್ತು ಮರೇನಾಯಕನಹಳ್ಳಿ ಎಂಬ ಎರಡು ವಿಲೇಜ್ ಗ್ರಾಮದಲ್ಲಿ ನಮ್ಮ ಅರಣ್ಯಕ್ಕೆ ಸಂಬಂಧಿಸಿದಂತೆ ಅರಣ್ಯ ಕಾಳ್ಗಿಚ್ಚು ಅಂದರೆ ಬೆಂಕಿ ಹಚ್ಚೋದ್ರ ಬಗ್ಗೆ ಮತ್ತು ವನ್ಯಜೀವಿ ರಕ್ಷಣೆ ಬಗ್ಗೆ ನಾವು ಬೀದಿ ನಾಟಕದ ಮುಖಾಂತರ ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಮುಖ್ಯವಾಗಿ ಏನಪ್ಪ ಅಂದರೆ ಇದು ಬೇಸಿಗೆ ಕಾಲ ಆದ್ದರಿಂದ ಗ್ರಾಮಸ್ಥರು ಸಾರ್ವಜನಿಕರು ಅಚಾತುರ್ಯವಾಗಿ ನೆಗ್ಲೆಕ್ಟಿಂದ ಅರಣ್ಯಕ್ಕೆ ಬೆಂಕಿ ಹಚ್ಚು ಸಂದರ್ಭ ಇರ್ತದೆ. ಹಾಗಾಗಿ ನಾವು ಬೀದಿ ನಾಟಕದ ಮುಖಾಂತರ ಬೆಂಕಿ ಹಚ್ಚೋದ್ರಿಂದ ಏನೇನು ತೊಂದರೆ ಆಗ್ತದೆ, ವನ್ಯಪ್ರಾಣಿಗಳಿಗೆ ಏನೇನು ತೊಂದರೆ ಆಗುತ್ತೆ ಅಂತೇಳಿ ನಾವು ಸವಿವರಿಗೆ ಅವರಿಗೆ ನಾಟಕದ ಮುಖಾಂತರ ಬೀದಿ ನಾಟಕದ ಮುಖಾಂತರ ನಾವು ತಿಳಿಸ್ತೀವಿ. ಇನ್ನು ಯಾವ ಕಡೆ ಏನು ಮಾಡ್ತಾ ಇದ್ದಾರೆ ಸರ್? ಈ ಥರ ಇಲ್ಲಿ ಮರೇನಾಯಕನಹಳ್ಳಿ ಬಿಟ್ಟು ಗೊಂದಿಹಳ್ಳಿ ಕಡೆ ಮಾಡ್ತಾ ಇದ್ದೀವಿ. ಎಲ್ಲಿ ಅರಣ್ಯ ಭಾಗ ಜಾಸ್ತಿ ಎಲ್ಲಿದೆಯೋ ಅಲ್ಲಿ ಸುತ್ತಮುತ್ತ ಮಾಡ್ತಾ ಇದ್ವಿ. ಬಟ್ ಈಗ ಪಾಂಪ್ಲೆಂಟ್ಸ್ ಎಲ್ಲ ಊರಿಗೂ ಹಂಚಿದೀವಿ. ಬಟ್ ನಾಟಕನ ಒಂದು 3 ವಿಲೇಜಲ್ಲಿ ಮಾಡ್ತಾ ಇದ್ದೀವಿ. ಈಗ ತಮ್ಮೆಲ್ಲರಿಗೂ ತಿಳಿದಾಗೆ ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿದೆ. ವಾಡಿಕೆ ಕಳೆದ ವರ್ಷಗಳಿಂದ ಏನು ಜನವರಿ ಫೆಬ್ರವರಿ ಬಿಸಿಲಿತ್ತು, ಅದಕ್ಕಿಂತ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಈಗ ಅರಣ್ಯ ಪ್ರದೇಶ ಎಲ್ಲ ಇರೋ ಹುಲ್ಲೆಲ್ಲ ಒಡೆ ನಿಂತಿದೆ. ಈಗ ಬೆಂಕಿ ಬಿದ್ದರೆ, ಅರಣ್ಯ ಪ್ರದೇಶಕ್ಕೆ ಬೆಂಕಿ ಬಿದ್ದರೆ ಏನು ಸಮಸ್ಯೆ, ಏನು ದುಷ್ಪರಿಣಾಮ,
ನಮ್ಮ ಪರಿಸರಕ್ಕೆ ಅದರಿಂದ ಆಗುವಂತ ದುಷ್ಪರಿಣಾಮದ ಬಗ್ಗೆ ಇಡೀ ಕರ್ನಾಟಕದಾದ್ಯಂತ ಒಂದೊಂದು ವಲಯಕ್ಕೆ 2 ಕಡೆ 3 ಕಡೆ ಈ ತರ ಬೀದಿ ನಾಟಕ ಆಡಿ ಅದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಎಲ್ಲ ಕಡೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಅದರಂತೆ ನಮ್ಮ ಕೊಡಗೆರೆ ವಲಯದಲ್ಲಿ ಈಗ ನಮ್ಮ ಮರಿನಾಯಕನಹಳ್ಳಿ, ಆಮೇಲೆ ಇಲ್ಲಿ ಹಿರೇಬೆಟ್ಟ ಪಕ್ಕ ಗೊಂದೆಯಲ್ಲಿ ಒಂದು ಪ್ಲಾಂಟೇಶ್ ಇದೆ, ನಮ್ಮ ಫಾರೆಸ್ಟ್ ಅಟ್ಯಾಚ್ ಇದೆ, 2 ಕಡೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ವಿಷಯ ನಮ್ಮ ಬೀಟ್ ಆಫೀಸರ್ ನಮ್ಮ ಮಂಜಾ ಬಂದು ಗ್ರಾಮದಲ್ಲಿ ತಿಳಿಸಿದಾಗ ಎಲ್ಲರೂ ಆ ಇಲಾಖೆಗೆ ಮಾತಿಗೆ ಹೋಗ್ಬಿಟ್ಟು ತಮ್ಮ ಏನೇ ಕೆಲಸಗಳಿದ್ರು ಬದಿಗೊಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಗ್ರಾಮದ ಪ್ರಮುಖರಾದಂಥ ನಮ್ಮ ಲಕ್ಷ್ಮಣಪ್ಪರು, ಮುಳುಗಿರಪ್ಪರು ಹಾಗೂ ಗ್ರಾಮದ ಸರ್ವರು ಇಲ್ಲಿ ಆಗಮಿಸಿದ್ರ. ಎಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ, ಗ್ರಾಮದ ಪರವಾಗಿ, ನಮ್ಮ ಕಲಾತಂಡ ಪರವಾಗಿ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆತ್ಮೀಯರಾದಂಥ ಹಾಗೂ ಪತ್ರಿಕಾ ಸ್ನೇಹಿತರಾದಂಥ ನಮ್ಮ ಮಂಜುರವರು ಆಗಮಿಸಿದರೆ ಅವ್ರಿಗೂ ಈ ನಾಟಕದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಅರಣ್ಯ ಪ್ರದೇಶ, ಯಾಕಂದರೆ ನಿಮ್ಮ ಗ್ರಾಮ ಸೆಂಟ್ರಲ್ ಇದೆ, ಆ ಕಡೆನೂ ಫಾರೆಸ್ಟ್, ಈ ಕಡೆನೂ ಫಾರೆಸ್ಟ್ ಅಭಯಾರಣ್ಯ ಇದೆ. ಈ ಅಭಯಾರಣ್ಯದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ವಾಸ ಇದ್ದಾವೆ, ಕರಡಿ ಆಗಲಿ, ಚಿರತೆ ಆಗಲಿ, ಕಡವೆ ಎಲ್ಲ ವಾಸ ಇದ್ದಾವೆ. ತಾವೆಲ್ಲರೂ ಇಲಾಖೆಗೆ ಕೈ ಜೋಡಿಸಿ ಈ ಬೆಂಕಿ ಬೀಳೋ ಸಮಯದಲ್ಲಿ ತಾವು ಜೊತೆಗೂಡಿ ಬೆಂಕಿ ಹಚ್ಚಿ ಸಹಾಯ ಮಾಡಿದ್ರೆ ಮುಂದಿನ ಪೀಳಿಗೆಯಲ್ಲಿ ನಾವು ಪರಿಸರ ಉಳಿಸೋಕೆ ಒಂದು ಅನುಕೂಲ ಆಗುತ್ತೆ. ದಯವಿಟ್ಟು ಆ ಕಾರ್ಯಕ್ರಮ ಎಲ್ಲರಿಗೂ ಆ ಬುದ್ಧಿ ಎಲ್ಲರೂ ಬರಲಿ, ಆ ಸಹಕಾರ ಕೊಂಡು ಗ್ರಾಮಸ್ಥರು ಕೇಳ್ಕೊಡುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲ ಆ ಯೋಜನೆಗಳನ್ನ ಅವರು ಮಾಡಿರ್ತಾರೆ. ಇವತ್ತಿನ ದಿವಸ ಕಾಡಿಗೆ ಬೆಂಕಿ ಕಾಡುಗಳೆಲ್ಲ ಇಲ್ಲಿ ಬರ್ತವೆ. ಯಾವುದೇ ರೀತಿ ಕುಂಡ್ಲಿ, ಒಂದು ಹಂದಿ ಆಗಲಿ, ಆಮೇಲೆ ಸಣ್ಣ ಪ್ರಾಣಿಗಳೆಲ್ಲ ಬೆಂಕಿಯಾಗಿ ಬೆಂದೋಗ್ತವೆ, ಈಗ ಇಲ್ಲಿಗೆ ಬರ್ತವೆ. ಆ ಪ್ರಾಣಿಗಳು ಅವನ್ನ ತಿಂದು ಅಲ್ಲೇ ಜೀವನ ಮಾಡಿ ಅಲ್ಲೇ ಇರ್ತವೆ. ನೀರಿನ ಸಮೃದ್ಧಿ ಅವ್ರಿಗೆ ಬರೋದೇ ಇಲ್ಲ ಗಿಡ ಬಿಟ್ಟು. ಇವತ್ತಿನ ದಿವಸ ದನ ಮೇಕೆ ನಮ್ಮೂರು ರೈತರು ಗಿಡಕ್ಕೆ ಹೋಗಲ್ಲ. ಇವತ್ತಿನ ದಿವಸ ಆ ಕಾಡು ಪ್ರಾಣಿ ಅಂತಲೂ ಗಿಡಕ್ಕೆ ಹೋಗಲ್ಲ, ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ. ಇವತ್ತಿನ ದಿವಸ ಫಾರೆಸ್ಟ್ ಇಲಾಖೆಯರು ಇದಕ್ಕೆ ಅರಿವು ಮೂಡುವ ಕಾರ್ಯಕ್ರಮವನ್ನು ಈಗ ಆಗಮಿಸಿ ಬಂದು ನಮ್ಮ ರೈತರುಗಳಿಗೆಲ್ಲ ಭಾಳ ಬುದ್ಧಿಯಿಂದ ಹಿತವಚನ ಹೇಳಿದರೆ ಅದು ದಿವಸ ನಾವು ಅದಕ್ಕೆ ಅನುಮೋದನೆ ಕೊಡಬೇಕು. ಕಾರಣ ಇಷ್ಟೇ, ಎಲ್ಲಿ ಜೀವನ ಮಾಡಬೇಕು, ಅವಾಗ ಏನ್ ಮಾಡ್ತವೆ, ಆಹಾರವನ್ನ ಅರಸ್ಕೊಂಡು ಅವೆಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಾಡಿ ಬಂದ್ಬಿಡ್ತವೆ. ಆಗ ನಾವೇನ್ ಮಾಡ್ತೀವಿ, ಚಿರತೆ ಬಂತಪ್ಪ ನಮ್ಮನ್ನ ಕಚ್ಚುತ್ತೆ ಅನ್ನೋ ಒಂದು ಭಯ ನಮ್ಮಲ್ಲಿ ಆವರಿಸ್ತೈತೆ. ಅದಕ್ಕೆ ನಾವು ಯಥೇಚ್ಛವಾಗಿ ಕಾಡನ್ನ ನಾವು ಬೆಳೆಸುವಂತ ಕೆಲಸ ಮಾಡಬೇಕು. ಕಾಡ್ಗಿಚ್ಚಿನಿಂದ ನಾವು ಅರಣ್ಯವನ್ನ ರಕ್ಷಿಸುವಂತದ್ದು ಬಹಳ ಮುಖ್ಯ. ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವಂದ್ರೆ ಮನುಷ್ಯ, ಇಲ್ಲಿ ಆಹಾರ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬಿಟ್ಟು ನಾವು ಜೀವನ ಮಾಡ್ತೀವಿ. ಆದ್ರೆ ಪ್ರಾಣಿ ಸಂಕುಲ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಂದ್ರೆ ಬಹಳ ಕಷ್ಟ ಇದೆ. ಆದ್ರೆ ನಾವು ಬೆಂಕಿನ ಹಚ್ಚಿಬಿಟ್ಟಾಗ ಪ್ರಾಣಿ ಸಂಕುಲನೇ ನಾಶ ಆಗ್ಬಿಡುತ್ತೆ. ದಯಮಾಡಿ ಯಾರು ಕೂಡ ಕಾಡಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಬೇಡಿ. ಕಾಡನ್ನು ರಕ್ಷಣೆ ಮಾಡಿ. ಇನ್ನೂ ಮೌಢ್ಯ ಯಾಕಪ್ಪ ಅಂತಂದ್ರೆ, ಇವಾಗ ನಾವು ಕಾಡಿಗೆ ಕುರ್ಚಲು ಕಾಡು ಅದು ಇದೆಲ್ಲ ಇರುತ್ತಲ್ಲ, ಅಂತದಕ್ಕೆಲ್ಲ ಬೆಂಕಿ ಹಚ್ಚಿಬಿಟ್ರೆ ಯಥೇಚ್ಛವಾಗುತ್ತೆ, ಹುಲ್ಲು ಚಿಗುರುತ್ತೆ ಅನ್ನೋದು ನಮ್ಮ ಹಳ್ಳಿಗಳಲ್ಲಿ ಒಂದು ಮೌಢ್ಯ. ಈ ಮೂಢನಂಬಿಕೆ ಜಾಸ್ತಿ ಇದೆ ಹಳ್ಳಿ ಜನಗಳಲ್ಲಿ. ಅದಕ್ಕೆ ನೀವು ದಯಮಾಡಿ ಯಾರು ಕೂಡ ಅಂತ ಮೌಢ್ಯಗಳಿಗೆ ಇನ್ನೂ ಕೂಡ ಈ ಅಪ್ಪಾಕಿರ ಆಲ್ಮರ ಅಂತ ನೀವು ಅದಕ್ಕೆ ನೇಣಾಕಣಕ್ಕಂತೂ ಹೋಗ್ಬೇಡಿ. ದಯಮಾಡಿ ಎಲ್ಲರೂ ಕೂಡ ಸಾಕಷ್ಟು ಆ ಅರಣ್ಯವನ್ನ ಬೆಳೆಸಿ